ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಹಯೋಗದಲ್ಲಿ 77ನೇ ಹಿರಿಯರ ರಾಷ್ಟ್ರೀಯ ಆಕ್ವಾಟಿಕ್ ಚಾಂಪಿಯನ್ಶಿಪ್ಗೆ ಶುಕ್ರವಾರ ತೆರೆಬಿದ್ದಿದೆ. 31 ರಾಜ್ಯಗಳ 500ಕ್ಕೂ ಅಧಿಕ ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಮಂಗಳೂರಿನ ಎಮ್ಮೆಕೆರೆ ಅಂತಾರಾಷ್ಟ್ರೀಯ ಆಕ್ವಾಟಿಕ್ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಲಾದ ಈ ಚಾಂಪಿಯನ್ಶಿಪ್ ಶುಕ್ರವಾರ ಕೊನೆಗೊಂಡಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪಾಲಿಕೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಅರುಣ್ ಪ್ರಭಾ, ಈ ಸ್ಪರ್ಧೆ ನಮ್ಮ ಜಿಲ್ಲೆಯಲ್ಲಿ ಆದದ್ದು ಹೆಮ್ಮೆಯ ವಿಚಾರ. ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಲಾದ ಈ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಡೆಯುತ್ತಿರುವುದು ನಿಜಕ್ಕೂ ಹೆಮ್ಮೆ ಎಂದರು. ಈ ಸಲ ಮೊನ್ನೆಯಿಂದ ಸತತ 4 ದಿನ 77ನೇ ಸೀನಿಯರ್ ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಅಂತ. ಇದರದ್ದು ವೈಶಿಷ್ಟ್ಯ ಏನಂತಂದರೆ, ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಯಾವುದೇ ನಗರದಲ್ಲಿ ಯಾವುದಾದ್ರು ಒಂದು ಸೀನಿಯರ್ ಸ್ವಿಮ್ಮಿಂಗ್ ನ್ಯಾಷನಲ್ ಇವೆಂಟ್ ಆಗಿದೆ ಅಂತಂದರೆ ಅದು ಮಂಗಳೂರಲ್ಲಿ. ಸೊ ಆ ಕೀರ್ತಿ ಮಂಗಳೂರಿಗೆ ಬಂದಿದೆ. ಕರ್ನಾಟಕ ಕೋಚ್ ಭೂಷಣ್ ಕುಮಾರ್ ಮಾತನಾಡಿ, ಸ್ವಿಮ್ಮಿಂಗ್ ಪೂಲ್ ಹಾಗೂ ಚಾಂಪಿಯನ್ಶಿಪ್ನ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಾವೀಗ ಫಸ್ಟ್ ಟೈಮ್ ಮಂಗಳೂರು ನಾವು ಮುಂಚೆ ಬರ್ತಾ ಇದ್ವಿ 85, 80, 90ಸಲ್ಲಿ. ಅವಾಗ ಇದ್ದಿದ್ದು ಮಂಗಳ ಸ್ಟೇಡಿಯಂ ಮತ್ತು ಫಿಶರೀಸ್ ಕಾಲೇಜ್ ಮಾತ್ರ ಇತ್ತು. ಇವಾಗ ಈ ಪೂಲು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಥರ ಇದೆ. ಸೀನಿಯರ್ ನ್ಯಾಷನಲ್ಸ್ ಜನರಲಿ ಯಾವಾಗಲೂ ಒಳ್ಳೆ ಸಿಟಿಲಿ ನಡೆಸ್ತಾರೆ. ಇವಾಗ ಈ ಥರ ಫೆಸಿಲಿಟಿ ಇಲ್ಲಿದೆ ಅಂತಂದರೆ ಇದು ಭಾಳ ತುಂಬ ದೊಡ್ಡದು. ಈ ಥರ ಫೆಸಿಲಿಟಿ ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಸುಮಾರು ಡೆವಲಪ್ ಆಗ್ಬೋದು ಮಂಗಳೂರಲ್ಲಿ. ಮತ್ತು ಮಂಗಳೂರಲ್ಲಿ ಇರೋ ಟ್ಯಾಲೆಂಟು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರೋದಿಲ್ಲ. ಅಲ್ಲಿ ತುಂಬ ಆರ್ಟಿಫಿಷಿಯಲ್, ಇಲ್ಲಿ ತುಂಬ ನ್ಯಾಚುರಲ್ ಇದೆ. ಎಲ್ಲರೂ ಹೆಲ್ದಿಯಾಗಿರ್ತಾರೆ, ತುಂಬ ಫಿಟ್ಟಾಗಿರ್ತಾರೆ. ಇವ್ರಿಗೆ ಟ್ರೈನಿಂಗ್ ಮಾಡೋದು ಭಾಳ ಸುಲಭ. ಇವಾಗ ಏನಾಗಿದೆ, ಎಲ್ಲನೂ ಕಾನ್ಸಂಟ್ರೇಷನ್ನು ಬೆಂಗಳೂರಲ್ಲಿದೆ. ಯಾಕೆ ಮಂಗಳೂರು ಈ ಥರ ಡೆವಲಪ್ ಮಾಡಬಾರ್ದು? ಇಲ್ಲಿ ಒಂದು ಹೊಸ ಅಕಾಡೆಮಿ ಸೆಟ್ ಮಾಡಬೇಕು. ಸೊ ಅದರಿಂದ ನಮಗೆ ಇಲ್ಲಿ ಇನ್ನು 1 ವರ್ಷ 2 ವರ್ಷಕ್ಕೆ ಮಂಗಳೂರದೇ ಒಂದು ಹೊಸ ಟೀಮ್ ಇರಬೇಕು, ಒಳ್ಳೆ ಟೀಮ್ ಇರಬೇಕು. ಜೂನಿಯರ್ಸಲ್ಲಿ, ಸಬ್ ಜೂನಿಯರ್ಸಲ್ಲಿ, ಸೀನಿಯರ್ಸಲ್ಲಿ ವಿನ್ ಆಗೋವಂಥ ಟೀಮ್ ಬರಬೇಕಿಲ್ಲಿ. ಇದು ಇಲ್ಲಾಂದರೆ ಫೆಸಿಲಿಟಿ ಸುಮ್ಮನೆ ವೇಸ್ಟಾಗಿ ಬಿದ್ದಿರುತ್ತೆ. ಈ ಥರ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಸಿಕ್ಕಿದ್ರೆ ಅಲ್ಲಿ ಬೆಂಗಳೂರಲ್ಲಿ ಒಂದು 2 ಇಯರ್ಸಲ್ಲಿ ನಮ್ಮ ಹತ್ರ ಒಂದು 600 ಜನ ಸ್ವಿಮ್ಮರ್ಸ್ ಆಗ್ತಾರೆ.